ನೋಡ್ತಾ ಇದ್ದೀರಲ್ವಾ, ಸೂಪರ್ ಆಗಿರುವಂತಹ ನೀರು ದೋಸೆ ಹೇಗೆ ರೆಡಿಯಾಗಿದೆ ಅಂತ. ಈ ಥರ ತುತ್ತು ಆಗಿರುವಂತಹ ಕಬ್ಬಿಣದ ಕಾವಲಿಯಲ್ಲಿ ಮಾಡುವಂತಹ ನೀರು ದೋಸೆನ ನಾನ್ ಸ್ಟಿಕ್ ತವದಲ್ಲಿ ಸೂಪರ್ ಆಗಿ ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಇದು ನೀರು ದೋಸೆ. ನೀರು ದೋಸೆ ವಿಡಿಯೋ ತುಂಬ ಹಾಕಿದ್ದೇನೆ. ಯೂಶ್ವಲ್ ಆಗಿ ನಾವು ಮಂಗಳೂರಿನಲ್ಲಿ ನೀರು ದೋಸೆನ ಕಬ್ಬಿಣದ ಕವಲಿಯಲ್ಲಿ ಮಾಡ್ತೀವಿ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ತುಂಬ ಜನ ನನ್ನ ಹತ್ರ ನಾನ್ ಸ್ಟಿಕ್ ತವದಲ್ಲಿ ಪರ್ಫೆಕ್ಟಾಗಿ ನೀರು ದೋಸೆನ ಯಾವ ಥರ ಮಾಡೋದು ಅನ್ನೋದನ್ನು ಕೇಳಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಕಬ್ಬಿಣದ ಕಾವಲಿಗಿಂತಲೂ ಸೂಪರ್ ಆಗಿ ನಾನ್ ಸ್ಟಿಕ್ ತವದಲ್ಲಿ ನೀರು ದೋಸೆನ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುವಂಥ ಕೆಲವು ಟಿಪ್ಸನ್ನು ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಸೂಪರ್ ಆಗಿರುವಂಥ ನೀರು ದೋಸೆನ ಸುಲಭವಾಗಿ ಮಾಡಿ ತಿನ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಿಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಾನ್ ಸ್ಟಿಕ್ ತವದಲ್ಲೂ ಸೂಪರ್ ಆಗಿ ನೀರು ದೋಸೆ ಮಾಡಲಿಕ್ಕೆ ನಾನು 1 ಲೋಟದಷ್ಟು ಈ ದೋಸೆ ರೈಸನ್ನು ಒಂದು 6 ಗಂಟೆ ಮುಂಚೆನೇ ನೆನೆ ಹಾಕಿದೆ. ಅಂದರೆ ನಾನು ನಿನ್ನೆ ಮಲಗುವಾಗ ರಾತ್ರಿ ಹಾಕಿಟ್ಟಿದ್ದೆ. ನಾನು ಯಾವ ಲೋಟದಲ್ಲಿ ರೈಸ್ ತಗೊತೀನೋ ಅದೇ ಲೋಟದ ಮೆಷರ್ಮೆಂಟಲ್ಲಿ ನಿಮಗೆ ನೀರು ಕೂಡ ಹೇಳ್ತೀನಿ. ಆವಾಗ ನೀವು ಪರ್ಫೆಕ್ಟಾಗಿ ನೀರು ದೋಸೆನ ಸುಲಭವಾಗಿ ಮಾಡ್ಬೋದು. ಬೆಳ್ತಿಗೆ ಅಕ್ಕಿ ಅಥವಾ ದೋಸೆ ರೈಸ್ ಯಾವುದು ಬೇಕಾದರೂ ತಗೋಬೋದು. ಒಂದು 6 ರಿಂದ 8 ಗಂಟೆ ನೀವು ದೋಸೆ ಮಾಡೋಕ್ಕಿಂತ ಮುಂಚೆ ನೆನೆ ಹಾಕಿಡಬೇಕು. ದೋಸೆಗೆ ರುಬ್ಬೋಕ್ಕಿಂತ ಮುಂಚೆ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದೇ ಸರಿ ರುಬ್ತಾ ಇದ್ದೀನಿ. ಜಾಸ್ತಿ ಅಕ್ಕಿ ಇದ್ದರೆ ನೀವು 2 ಸರಿ ರುಬ್ಬೋದು. ಇನ್ನೊಂದು ಏನು ಅಂತಂದರೆ ಈ ಅಕ್ಕಿ ಹಿಟ್ಟು ತುಂಬಾ ನುಣ್ಣಗೆ ಆಗಬೇಕಾಗಿರೋದ್ರಿಂದ ನೀವು ಬೇಕಾದರೆ ಜಾಸ್ತಿ ಅಕ್ಕಿ ಇದ್ದರೆ 2 ಸರಿ ಹಾಕ್ಕೊಂಡು ರುಬ್ಕೊಳ್ಳಿ. ಮಂಗಳೂರು ಅಥೆಂಟಿಕ್ ಸ್ಟೈಲ್ ಅಂದರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತಹ ನೀರು ದೋಸೆಗೆ ನಾವು ರುಬ್ಬುವಾಗ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕೊತೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಬೇಕಾದರೂ ಹಾಕಬಹುದು. ನೋಡಿ, 1 ಲೋಟದಷ್ಟು ರೈಸ್ ತಗೊಂಡಿದ್ರಿಂದ ಅದರ ಅರ್ಧದಷ್ಟು ನೀರನ್ನು ನಾನು ರುಬ್ಬುವಾಗ ಹಾಕೊತೀನಿ. ನೀವು 2 ಲೋಟ ರೈಸ್ ತಗೊಂಡಿದ್ರೆ 1 ಲೋಟದಷ್ಟು ನೀರನ್ನು ರುಬ್ಬುವಾಗ ಹಾಕ್ಕೊಳ್ಳಿ. ಎಷ್ಟು ಅಕ್ಕಿ ಹಾಕಿರ್ತೀರೋ ಅದರ ಕರೆಕ್ಟ್ ಅರ್ಧದಷ್ಟು ನೀರು ರುಬ್ಬುವಾಗ ಹಾಕೊಂಡ್ರೆ ಸಾಕು. ರುಬ್ಬುವಾಗ ಇಷ್ಟೇ ನೀರು ಹಾಕೊಳ್ಳೋದು. ಆಮೇಲೆ ಅಡ್ಜಸ್ಟ್ ಮಾಡುವಾಗ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕಿದೆ. ಬಟ್ ನೀವು ರುಬ್ಬುವಾಗಲೇ ಜಾಸ್ತಿ ನೀರು ಹಾಕಿದರೆ ರೈಸ್ ತುಂಬ ನುಣ್ಣಗಾಗಲ್ಲ. ಆದ್ದರಿಂದ ರೈಸ್ ಎಷ್ಟು ತಗೊಂಡಿರ್ತೀರೋ ಅದರ ಅರ್ಧದಷ್ಟು ನೀರು ಹಾಕಿ ರುಬ್ಕೊಳ್ಳಿ. ನೋಡಿ, ಹಿಟ್ಟು ರೆಡಿಯಾಗಿದೆ. ಯಾವ ಥರ ಇದು ಹಿಟ್ಟು ರೆಡಿಯಾಗಿದೆ ಅಂತ ಚೆಕ್ ಮಾಡಲಿಕ್ಕೆ, ನುಣ್ಣಗಾಗಿದೆ ಇಲ್ವ ಅಂತ ಚೆಕ್ ಮಾಡಲಿಕ್ಕೆ ನೀವು ಕೈಯಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆಕ್ ಮಾಡಬೇಕು. ನೋಡಿ, ಈ ಥರ ರಬ್ ಮಾಡಿದಾಗ ತರಿ ಸಿಗಬಾರ್ದು. ತುಂಬ ನೈಸಾಗಿ ಸಾಫ್ಟಾಗಿ ನಿಮಗೆ ಫೀಲ್ ಆಗಬೇಕು. ಅಂದರೆ ಸ್ವಲ್ಪ ಅಂಟಂಟಾಗಿ ಫೀಲ್ ಆಗಬೇಕು. ನೋಡಿ, ಹೀಗೆ ಈ ಥರ ಇದ್ದರೆ ಪರ್ಫೆಕ್ಟಾಗಿ ನಮ್ಮದು ನೀರು ದೋಸೆಗೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಒಂದು ಪಾತ್ರೆಗೆ ಹಿಟ್ಟನ್ನು ಹಾಕೊತಾ ಇದ್ದೇನೆ. ನೀರು ದೋಸೆಗೆ ಟೋಟಲ್ಗೆ ಎಷ್ಟು ನೀರು ಬೇಕು ಅಂತ ನಾನು ಹೇಳ್ತೀನಿ. ಹಿಟ್ಟು ರೆಡಿ ಮಾಡೋದಕ್ಕೆ 1 ಲೋಟ ರೈಸಿಗೆ 2 ಲೋಟ ಟೋಟಲ್ ಆಗಿ ಸಾಕು. ನಾವು ಗ್ರೈಂಡ್ ಮಾಡುವಾಗ ಅರ್ಧ ಲೋಟ, ಅದಾದ ನಂತರ 1.5 ಲೋಟ. ಅದೇ ಥರ ನೀವು 2 ಲೋಟ ರೈಸಿದು ದೋಸೆ ಮಾಡೋದಿದ್ರೆ ರುಬ್ಬುವಾಗ 1 ಲೋಟ, ಅದಾದ ನಂತರ ನಾವು 3 ಲೋಟ, ಟೋಟಲ್ ಆಗಿ 4 ಲೋಟ. ಎಷ್ಟು ಅಕ್ಕಿ ಹಾಕಿರ್ತೀವೋ ಅದರ 2 ಪಟ್ಟರಷ್ಟು ನಮಗೆ ನೀರು ಟೋಟಲ್ ಆಗಿ ರುಬ್ಬಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ನಾನು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಹಿಟ್ಟನ್ನು ರುಬ್ಕೊಂಡಿದ್ದೇನೆ. ಇವಾಗ ಇನ್ನು 1.5 ಲೋಟದಷ್ಟು ನೀರನ್ನು ಸೇರಿಸ್ಕೊತೀನಿ. 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಈಗ ಮತ್ತೆ ಅರ್ಧ ಲೋಟದಷ್ಟು ಹಾಕ್ಕೊತೀನಿ. ಟೋಟಲ್ ಆಗಿ 2 ಲೋಟ ನೀರು ಹಾಕ್ಕೊಂಡಿದ್ದೇನೆ. ಇಷ್ಟು ಸಾಕು. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊತೀವಿ. ಇದಕ್ಕಿಂತಲೂ ಸ್ವಲ್ಪ ಹಿಟ್ಟನ್ನು ತೆಳ್ಳಗೆ ಮಾಡ್ಕೊತೀವಿ. ನಾವಂದರೆ ನೀರು ದೋಸೆ ಮಾಡಿ ನಮಗೆ ಎಕ್ಸ್ಪರ್ಟ್ ಆಗಿರುತ್ತೆ. ನೀವೇನು ಅಂತಂದರೆ ಫಸ್ಟ್ ಟೈಮ್ ಮಾಡೋರು ಕರೆಕ್ಟಾಗಿ ನೀವು 1:2 ನೀರು ತಗೊಳ್ಳಿ. ಟೋಟಲಾಗಿ ಎಲ್ಲದಕ್ಕೂ ಸೇರಿಸ್ಕೊಂಡು, ಜಾಸ್ತಿ ಬೇಡ. ಯಾಕಂತಂದ್ರೆ ಆಮೇಲೆ ನಿಮಗೆ ದೋಸೆ ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ. ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟು ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಬೇಕು. ಅದಿದ್ರೇ ನೀರು ದೋಸೆ ತುಂಬ ಚೆನ್ನಾಗಿ ಬರೋದು. ನಾನು 1 ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಿಟ್ಟಿಗೆ ಹಾಕೊತಾ ಇದ್ದೇನೆ. ಇದೇ ಮೇನ್ ಸೀಕ್ರೆಟ್. ಯಾಕಂತಂದರೆ ಯೂಶ್ವಲ್ ಆಗಿ ಕಬ್ಬಿನ ತವದಲ್ಲಿ ನಾವು ನೀರು ದೋಸೆ ಮಾಡೋದಿದ್ರೆ ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿ ಕಬ್ಬಿಣದ ಕಾವಲಿಯನ್ನು ರೆಡಿ ಮಾಡ್ಕೊಂಡು ಇಟ್ಟಿರ್ತೇವೆ. ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿ ನೀರು ದೋಸೆ ಮಾಡುವಾಗ ಸೂಪರಾಗಿ ಬರುತ್ತೆ. ನಾನ್ ಸ್ಟಿಕ್ ತವದಲ್ಲಿ ಏನು ಅಂತಂದರೆ ನಾವು ಜಾಸ್ತಿ ಎಣ್ಣೆ ಹಾಕೊಳ್ಳಲ್ಲ. ಆದ್ದರಿಂದ ಹಿಟ್ಟಿಗೆ ನಾವು ಸ್ವಲ್ಪ ಎಣ್ಣೆ ಹಾಕಿದರೆ ಪರ್ಫೆಕ್ಟಾಗಿ ನಾವು ಕಬ್ಬಿಣದ ಕಾವಲಿಯಲ್ಲಿ ಯಾವ ಥರ ನೀರು ದೋಸೆ ರೆಡಿ ಮಾಡ್ತೀವಿ ನೋಡಿ ಮಂಗಳೂರು ಕಡೆ, ಅದೇ ಥರ ಫ್ಲೇವರ್, ಅದೇ ಥರ ರುಚಿ, ಅದೇ ಥರ ಟೇಸ್ಟ್ ನಿಮಗೆ ಬರುತ್ತೆ. ಇವಾಗ ನಾನು ನಾನ್ ಸ್ಟಿಕ್ ತವದಲ್ಲಿ ನೀರು ದೋಸೆನ ಮಾಡ್ತಾ ಇದ್ದೇನೆ. ಯೂಶ್ವಲ್ ಆಗಿ ನಾವು ನೀರು ದೋಸೆನ ನಾನ್ ಸ್ಟಿಕ್ ತವದಲ್ಲಿ ಮಾಡಲ್ಲ, ಕಬ್ಬಿಣದ ಕಾವಲಿಯಲ್ಲೇ ಮಾಡೋದು. ನಿಮಗೆ ತೋರಿಸ್ಲಿಕ್ಕೋಸ್ಕರ ತುಂಬ ಜನ ಕೇಳ್ತಾ ಇದ್ರು, ಅದಕ್ಕೋಸ್ಕರ ನಾನು ನಾನ್ ಸ್ಟಿಕ್ ತವದಲ್ಲಿ ಮಾಡ್ತಾ ಇದ್ದೇನೆ. ಬಟ್ ಇದರಲ್ಲೂ ಸೇಮ್ ಟೇಸ್ಟ್ ಬರುತ್ತೆ. ನಾನು ಹೇಳಿರೋ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ನೀವು
ಕಾಯಿಸ್ಲಿಕ್ಕೆ ಇಡುವಾಗ ಕಾವಲಿಯನ್ನು ಏನು ಅಂತಂದರೆ ಮೀಡಿಯಮ್ ಉರಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ, ಇದು ಹೈ ಫ್ಲೇಮ್. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೇನೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ತವನ ಫಸ್ಟ್ ಕಾಯಿಸ್ಕೊಳ್ಳಿ. ತವ ಚೆನ್ನಾಗಿ ಬಿಸಿ ಆಗಿದೆ, ನಿಮಗೆ ಹೊಗೆ ಬರ್ತಾ ಇರುವಾಗ ಗೊತ್ತಾಗುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ನಾವು ಕೊಕೊನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ಹಾಗೆ ಪ್ಲೇನಾಗಿ ನೀವು ವಿದೌಟ್ ಕೊಕೊನಟ್ ಆಯಿಲ್ ಅಂದರೆ ಅಡುಗೆ ಎಣ್ಣೆ ಅಥವಾ ಯಾವುದಾದ್ರೂ ಯೂಸ್ ಮಾಡಿಲ್ಲದಿದ್ದರೆ ದೋಸೆ ಅಷ್ಟು ಸರಿಯಾಗಿ ಬರಲ್ಲ. ಅದರಿಂದ ನಾನು ನೋಡಿ ಈರುಳ್ಳಿನ ಕಟ್ ಮಾಡಿಕೊಂಡು ಅದರಲ್ಲಿ ಎಣ್ಣೆ ಹಚ್ತಾ ಇದ್ದೇನೆ. ಆ್ಯಕ್ಚುಲಾಗಿ ನೀರು ದೋಸೆಗೆ ನಾವು ಈರುಳ್ಳಿಯಲ್ಲಿ ಎಣ್ಣೆ ಹಚ್ತೀವಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಲೈಟಾಗಿ ಎಣ್ಣೆ ಹಚ್ಕೊಳ್ಳಿ. ದೋಸೆ ಯಾವಾಗಲೂ ಹಾಕುವಾಗ ನೀವು ಹಿಟ್ಟನ್ನು ಕಲಸಿಬಿಟ್ಟು ತಗೊಳ್ಬೇಕಾಗುತ್ತೆ. ಮೇಲಿಂದ ನೀವು ತಗೊಂಡ್ರಿ ಅಂತ ಏನು ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂತಂದರೆ ತಳದಲ್ಲಿ ಅಕ್ಕಿ ಹಿಟ್ಟಿದ್ದು ಹುಡಿ ಇರುತ್ತಲ್ವ, ಅದು ಉಳ್ಕೊಂಡು ಬಿಡುತ್ತೆ. ಅದರಿಂದ ಕಲಸಿಬಿಟ್ಟೆ ಒಂದು ಸೌಟಷ್ಟು ಹಿಟ್ಟನ್ನು ತಗೊತಾ ಇದ್ದೇನೆ. ಈಗ ನೋಡ್ಕೊಳ್ಳಿ ಯಾವ ಥರ ದೋಸೆನ ಹಾಕೊತಾ ಇದ್ದೀನಿ ಅಂತ, ಅದೇ ಮೆಥಡಲ್ಲಿ ಹಾಕ್ಕೊಳ್ಳಿ. ನೀರು ದೋಸೆನ ಯಾವಾಗಲೂ ಹೆಂಗೆ ಅಂತಂದರೆ ನಾವು ಈ ಥರ ಚೆಲ್ಲಿದಾಗೆ ಹಾಕ್ಕೊಳ್ಳೋದು. ಒಂದು ವೇಳೆ ಮಿಡ್ಲಲ್ಲಿ ಗ್ಯಾಪ್ ಇದ್ದರೆ ಆಮೇಲೆ ಸ್ವಲ್ಪನೇ ಫಿಲ್ ಮಾಡ್ಕೋಬೋದು. ಈಗ ಇದನ್ನ ಮುಚ್ಚಿಟ್ಟು ಜಸ್ಟ್ ಒಂದು 5 ಸೆಕೆಂಡ್, 5ರಿಂದ 10 ಸೆಕೆಂಡ್ ಬೇಯಿಸಿದರೆ ಸಾಕು, ನೀರು ದೋಸೆ ರೆಡಿ ಆಗುತ್ತೆ. ತೆಗಿತಾ ಇದ್ದೇನೆ ಇವಾಗ. ನೋಡ್ತಾ ಇದ್ದೀರಲ್ವ ಸೂಪರ್ ಆಗಿರುವಂತಹ ನೀರು ದೋಸೆ ಹೇಗೆ ರೆಡಿ ಆಗಿದೆ ಅಂತ ನೋಡಿ. ಆ್ಯಕ್ಚುಲಾಗಿ ಒಂದು ಪ್ಲೇಟಲ್ಲಿ ನೀವು ಈ ಥರ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಇದು ಯಾಕೆಂತ ಹೇಳ್ತೀನಿ, ಯೂಶ್ವಲಾಗಿ ಏನಾಗುತ್ತೆ ಅಂತಂದರೆ ನೀರು ದೋಸೆ ಮಾಡುವಾಗ ನಾವು ಒಂದರ ಮೇಲೆ ಒಂದು ಹಾಕಿದ ಗಂಟ್ಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ಈ ಥರ ಹರಡ್ಬಿಟ್ಟು ಸ್ವಲ್ಪ ಹೊತ್ತು, ನಾವು ಊರಲ್ಲಿ ಕುಡುಪು ಅಂತ ಹೇಳ್ತೀವಿ, ಅದರಲ್ಲಿ ಹರಡ್ತಾ ಇದ್ವಿ, ಇಲ್ಲಿ ಸಿಗಲ್ಲ. ಅದರಿಂದ ಯಾವುದಾದ್ರೂ ಒಂದು ಪ್ಲೇಟಲ್ಲಿ ಈ ಥರ ಹರಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ನಾವು ಇದನ್ನ ಫೋಲ್ಡ್ ಮಾಡಿ ಇಟ್ಬಿಡೋಣ. ಹಾಕ್ತಾ ನೀರು ದೋಸೆ ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾದರೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ಕಲಿಸ್ತಾ ಇರಿ. ನೋಡಿ ಸ್ವಲ್ಪ ಹೊತ್ತಾದ ನಂತರ ನಾವಿದನ್ನ ಫೋಲ್ಡ್ ಮಾಡಿ ಇಡ್ಬೋದು. ನೋಡಿ, ನಾವು ಊರಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ಮಾಡುವಂಥ ನೀರು ದೋಸೆಗೂ ಇದಕ್ಕೂ ಡಿಫ್ರೆನ್ಸೇ ಇಲ್ಲ. ಯೂಶ್ವಲಾಗಿ ನಾನ್ ಸ್ಟಿಕ್ಕಲ್ಲಿ ಮಾಡುವಂಥ ನೀರು ದೋಸೆ ಇಷ್ಟು ಸೂಪರಾಗಿ ಬರಲ್ಲ. ಅದಕ್ಕೆ ನಾನು ಹೇಳಿರೋದು, ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿ ಸೂಪರ್ ಆಗಿರುವಂಥ ನೀರು ದೋಸೆನ ಮಾಡ್ಬೋದು. ನೋಡಿ, ಸೂಪರ್ ಆಗಿರುವಂಥ ನೀರು ದೋಸೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ನೋಡಿ ಎಷ್ಟು ತೆಳ್ಳಗಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ.